ಕಳೆದ 22 ವರ್ಷಗಳಿಂದ ಗೂಡಂಗಡಿ ವ್ಯಾಪಾರ ನಡೆಸುತ್ತಿರುವ ಮುದ್ರಾಡಿಯ ಶಶಿಧರ್ ಶೆಟ್ಟಿಗಾರ್ ತಮ್ಮ ಗೂಡಂಗಡಿಯ ಎದುರುಗಡೆ ವಿಶಾಲವಾಗಿ ಬೆಳೆದು ನಿಂತ ಚಿರಿಗಿಡವನ್ನ ನೆಟ್ಟು ಬೆಳೆಸಿ ನಿತ್ಯ ನೀರು ಹಾಕಿ ಪೋಷಿಸಿ ಬಸಿಗಾಗಿ ಕಾಯುವ ಶಾಲಾ ಮಕ್ಕಳಿಗೂ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ನೆರಳಿನ ಭಾಗ್ಯ ಕಲ್ಪಿಸಿದ್ದಾರೆ. ಕಳೆದ 13 ವರ್ಷಗಳಲ್ಲಿ ಸುಮಾರು 3 ಗಿಡಗಳನ್ನು ನೆಟ್ಟಿದ್ದು ಅದರಲ್ಲಿ ಒಂದು ಮರ 9 ವರ್ಷ ಬೆಳೆದಿತ್ತು. ರಸ್ತೆ ಅಗಲೀಕರಣದಿಂದ ತೆರವು ಮಾಡಿದ್ರು. ನಂತರ ಒಂದು ಮರ ಮಳೆಗಾಳಿಗೆ ಹಾನಿಯಾಗಿದ್ದು ಇದೀಗ 3ನೇ ಮರ ನೆಟ್ಟು ವಿಶಾಲವಾಗಿ ಬೆಳೆದು ಮತ್ತೆ ನೆರಳಿನ ಭಾಗ್ಯ ಸಿಗುವಂತಾಗಿದೆ. ಅದು ನೀವೇ ಅಲ್ಲ? ಎಷ್ಟನೇ ಮರ ಇದು? ಇದು 3ನೇ ಮರ. 3ನೇ ಮರ ನಟ್ಟಿದ್ದೀರಿ? ಹೌದು. ಒಂದು ಮರ 9 ವರ್ಷ. 2ನೇ ಮರ ಈಗ 3 ವರ್ಷ ಆಯಿತು. ಇನ್ನೊಂದು ಪಕ್ಕದಲ್ಲಿ 1 ವರ್ಷ ಆಯಿತು. ಬಹುಶಃ ಎಲ್ಲರೂ ಬಸ್ ಸ್ಟ್ಯಾಂಡ್ ಈಗ ಎಲ್ಲರಿಗೂ ಖುಷಿಯಾಗಿದೆ. ಎಲ್ಲ ನೋಡಿ ಖುಷಿ ನೋಡಿ ಆನಂದ ಪಡ್ತಾರೆ. ನಿಮಗೆ ದೇವರು ಒಳ್ಳೇದು ಮಾಡಿ ನಿಮಗೆ ಅಂತ ಹೇಳ್ತೇವೆ. ಈಗ ಕೃತಕ ಬಸ್ ಸ್ಟ್ಯಾಂಡ್ಗಿಂತ ಮರನೇ ಒಳ್ಳೇದು ಅಂತ ಹೇಳ್ತಾರೆ. ಎಲ್ಲ ಹೇಳ್ತಿದ್ದಾರೆ. ಎಲ್ಲ ಖುಷಿ ಆಗುತ್ತೆ. ಬೇರೆ ಬಸ್ ಸ್ಟ್ಯಾಂಡ್ ನಿಲ್ಲಿಕ್ಕೆ ಆಗೋದಿಲ್ಲ, ಉರಿ ಜಾಸ್ತಿ. ಇದರಿಂದ ತಂಪು ಗಾಳಿ ಬರ್ತದೆ, ಖುಷಿ ಆಗುತ್ತೆ ಎಲ್ಲರಿಗೂ. ಈ ರೀತಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇಂತಹ ಗಿಡಗಳನ್ನು ನೆಟ್ಟು ಪೋಷಿಸುವ ಅಂಗಡಿಯವರು ಯಾರಾದ್ರೂ ಇರುವುದಿಲ್ಲ, ಭಾರಿ ಕಡಿಮೆ. ನೆಟ್ಟ ಬೆಳೆಸಿದ್ರೆ ತುಂಬಾ ಒಳ್ಳೆಯದು. ಮಳೆನೂ ಬರ್ತದೆ, ಜನರಿಗೂ ಖುಷಿ ಆಗುತ್ತೆ. ಮಕ್ಕಳು ಶಾಲಾ ಮಕ್ಕಳಿಗೆ ವ್ಯಾಪಾರ ಕೂಡ ಆಗ್ತದೆ. ವ್ಯಾಪಾರ ಕೂಡ ಆಗ್ತದೆ. ನಿಮ್ಮ ಸಾಮಾಜಿಕ ಕಳಕಳಿ ಮೆಚ್ಚುವಂಥದ್ದು ಯಾಕೆ ಹೇಳಿ?